ರಾಜ್ಯ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ವರ್ಚುವಲ್ ಸಭೆ ನಡೆಸಿ ಬಿಜೆಪಿ ಕಾರ್ಯಕರ್ತರಲ್ಲಿ ಉತ್ಸಾಹ ಹಾಗೂ ಪ್ರೇರಣೆ ತುಂಬಿದರು. ಮೋದಿ ವರ್ಚುವಲ್ ಮೀಟಿಂಗ್ ವೀಕ್ಷಿಸಲು ಮಂಗಳೂರಿನ ಡೊಂಗರಕೇರಿ ಸುಧೀಂದ್ರ ಸಭಾಭವನದಲ್ಲಿ ವ್ಯವಸ್ಥೆ ಮಾಡಿದ್ದು, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಪಕ್ಷದ ನಾಯಕರು, ಅಭ್ಯರ್ಥಿಗಳು ಮತ್ತು ಕಾರ್ಯಕರ್ತರ ಜೊತೆ ಭಾಗವಹಿಸಿದರು. ಕರ್ನಾಟಕದ ಪ್ರಗತಿ ದೇಶದ ಪ್ರಗತಿ. ಡಬಲ್ ಇಂಜಿನ್ ಸರ್ಕಾರದಿಂದ ಕರ್ನಾಟಕ ಎಲ್ಲ ಕ್ಷೇತ್ರಗಳಲ್ಲಿಯೂ ಅಭಿವೃದ್ಧಿಯಲ್ಲಿ ಮುಂಚೂಣಿಯರಲು ಸಾಧ್ಯ. ಬಡವರಿಗೆ ಹಲವು ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದಿದೆ. ಕಾಂಗ್ರೆಸ್ ಸರ್ಕಾರ ಇರುವ ರಾಜ್ಯಗಳಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಮತದಾರರ ತೀರ್ಪು ನಾವೆಲ್ಲರೂ ಸ್ವಾಗತಿಸಬೇಕು. ಆದರೆ ಅಭಿವೃದ್ಧಿಗಾಗಿ ಡಬಲ್ ಇಂಜಿನ್ ಸರ್ಕಾರದ ಅಗತ್ಯವಿದೆ ಅಂತ ಸಂವಾದ ವೇಳೆ ಪ್ರಧಾನಿ ಮೋದಿ ಹೇಳಿದರು. ಪ್ರಾರಂಭದಲ್ಲಿ ನಳಿನ್ ಕುಮಾರ್ ಕಟೀಲ್ ಸ್ವಾಗತಿಸಿದರು. ಸಭೆಯ ಬಳಿಕ ಮಾಧ್ಯಮದವರ ಜೊತೆ ಮಾತನಾಡಿದ ನಳಿನ್ ಕುಮಾರ್ ಕಟೀಲ್, ಈ ಸಭೆಯ ಮೂಲಕ ಪ್ರಧಾನಿ ಮೋದಿ ಅವರು ಕಾರ್ಯಕರ್ತರಲ್ಲಿ ಶಕ್ತಿ ಮತ್ತು ಉತ್ಸಾಹ ತುಂಬಿದ್ದಾರೆ. ಮಾತ್ರವಲ್ಲದೆ ಮತದಾರರಿಗೂ ಇದರಿಂದ ಪ್ರೇರಣೆ ಲಭಿಸಲಿದೆ. ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರದ ಪಿತಾಮಹ. ಅದನ್ನು ಹೇಳಲು ಈ ಸಭೆ ಇನ್ನಷ್ಟು ಪ್ರೇರಣೆ ಒದಗಿಸಲಿದೆ ಅಂತ ಹೇಳಿದರು. ರಾಹುಲ್ ಗಾಂಧಿ ಪ್ರಚಾರದ ಪರಿಣಾಮದ ಬಗ್ಗೆ ಮಾಧ್ಯಮದವರು ಪ್ರಶ್ನಿಸಿದಾಗ, ರಾಹುಲ್ ಅವರು ಎಲ್ಲ 224 ಕ್ಷೇತ್ರಗಳಿಗೂ ಹೋಗಿ ಬರಲಿ. ಈ ಹಿಂದೆ ಅವರು ಹೋದಲ್ಲೆಲ್ಲ ಕಾಂಗ್ರೆಸ್ ಸೋತಿದೆ ಅಂತ ಹೇಳಿದರು. ನಮ್ಮ ಜೊತೆ ಭಾಗಿಯಾಗಿರ್ತಕ್ಕಂತಹ ಜಗದ್ವಂದ್ಯ ಭಾರತ ನಿರ್ಮಾಣದ ಸಂಕಲ್ಪವನ್ನು ಹೊತ್ತ ಜಗತ್ತಿನ ಎತ್ತರದ ನಾಯಕರಾಗಿರುವ, ಜಗತ್ತು ಕೊಂಡಾಡಿರತಕ್ಕಂತಹ ಭಾರತದ ಸರ್ವೋಚ್ಚ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. मैं अपने प्रधानमंत्री नरेंद्र मोदी जी को संवाद हेतु आमंत्रित करता है। भाजपा सरकार है, भी भाजपा सरकार है, इसलिए संभव हो पा रहा है क्योंकि यहाँ डबल इंजन सरकार है की भी उतनी ही बड़ी भूमिका है। कर्नाटका में इसके लिए अनेक संभावनाएं हैं। अब वो दक्षिण कन्नड़ा से उनका सवाल है कि कांग्रेस ने हर जगह मुफ्त रेवड़ियों का वादा किया है। मुफ्त की रेवड़ियों की राजनीति पर आपके क्या विचार, हमारा मार्गदर्शन करिए। तो मुझे अच्छा लगा कि हमारे कन्नड़ा भाषी भी लोग और छह दक्षिण कन्नड़ा में भी रेवड़ी शब्द समझ आ गया है। राजनीति को सिर्फ सत्ता और भ्रष्टाचार का साधन बना दिया। इसको हासिल करने के लिए वो साम दाम दंड भेद हर तरह का तरीका अपना रहे हैं। ಕಾರ್ಯಕರ್ತರಿಗೆ ಪ್ರೇರಣೆ ಮತ್ತು ಶಕ್ತಿ ತುಂಬಿದೆ. ನಮ್ಮ ಕಾರ್ಯಕರ್ತರು ಮನೆ ಮನೆಗಳಿಗೆ ಹೋಗಿ ಯಾವ ವಿಚಾರಗಳನ್ನು ಹೇಳಬೇಕು, ನಮ್ಮ ದೇಶದ ಡಬಲ್ ಇಂಜಿನ್ ಸರ್ಕಾರ, ನಮ್ಮ ದೇಶದ ಅಭಿವೃದ್ಧಿ ಕಾರ್ಯಗಳು, ನಮ್ಮ ರಾಜ್ಯದ ಅಭಿವೃದ್ಧಿ ಕಾರ್ಯಗಳು, ನಮ್ಮ ಡಬಲ್ ಇಂಜಿನ್ ಸರ್ಕಾರ ಮಾಡಿರುವ ಸಾಧನೆಗಳು ಮತ್ತು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಭ್ರಷ್ಟಾಚಾರದ ಬಗ್ಗೆ ಕಾಂಗ್ರೆಸ್ಗೆ ಹೇಗೆ ಹೇಳಬೇಕು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಇವತ್ತು ಪ್ರಧಾನಮಂತ್ರಿಗಳು ನಮ್ಮ ಕಾರ್ಯಕರ್ತರಿಗೆ ಪ್ರೇರಣೆಗಳನ್ನು ಕೊಡೋದ್ರ ಮುಖಾಂತರ ಹೇಳಿದ್ದಾರೆ. ಮನೆ ಮನೆಗಳಲ್ಲಿ ಹೋದಾಗ ಕಾರ್ಯಕರ್ತ ಹೇಗಿರಬೇಕು, ಬಿಜೆಪಿಯ ಕಾರ್ಯಕರ್ತ ಚುನಾವಣೆಯಿಂದ ಹೇಗೆ ಸವಾಲಾಗಿ ಸ್ವೀಕಾರ ಮಾಡಬೇಕು ಅನ್ನೋದಕ್ಕೆ ಪ್ರಧಾನಮಂತ್ರಿಗಳು ಪ್ರೇರಣೆ. ಮತ್ತು ಕಾರ್ಯಕರ್ತರು ಇವತ್ತು ಮನೆ ಮನೆಗಳಿಗೆ ಹೋಗುವಂಥದ್ದು, ಮತದಾರರ ಸಂಪರ್ಕ ಮಾಡ್ತಕ್ಕಂಥದ್ದು, ಭೇಟಿ ಮಾಡ್ತಕ್ಕಂಥದ್ದು ಇನ್ನಷ್ಟು ಹೆಚ್ಚು ಉತ್ಸಾಹಗಳು ಬರ್ತದೆ. ಹಾಗಾಗಿ ಮತದಾರರಿಗೂ ಇದರಿಂದ ಪ್ರೇರಣೆಗಳು. 124 ಕ್ಷೇತ್ರಕ್ಕೆ ಹೋಗಿ ಬನ್ನಿ. ಯಾಕೆ ಹೇಳಿದ್ರೆ ಅವ್ರು ಹೋದಲ್ಲೆಲ್ಲ ಕಾಂಗ್ರೆಸ್ ಸೋತಿದೆ. ಕಾಂಗ್ರೆಸ್ಸಿನ ಜಾಯಮಾನವೇ ಭ್ರಷ್ಟಾಚಾರ. ಭ್ರಷ್ಟಾಚಾರದ ಪಿತಾಮಹ ಯಾರು ಹೇಳಿದ್ರೆ ಕಾಂಗ್ರೆಸ್. ಅದನ್ನು ಹೇಳುವಲ್ಲಿ ಇನ್ನಷ್ಟು ಉಲ್ಲೇಖ ಮಾಡುವುದಕ್ಕೆ ಇದು ಪ್ರೇರಣೆಗಳಾಗಿದೆ.